ಮಾಸ್ಟರ್ ಪ್ಲಾನರಿ ಸಂಸ್ಥೆಯು ಕಟ್ಟಡಗಳ ನಿರ್ಮಾಣ, ನವೀಕರಣ ಮತ್ತು ಗುಣಮಟ್ಟದ ಕಾಂಕ್ರೀಟ್ ಉತ್ಪನ್ನಗಳನ್ನು ತಯಾರಿಸುವುದರಲ್ಲಿ ಹೆಸರುವಾಸಿಯಾಗಿದ್ದು, ಇದೀಗ ಮಂಗಳೂರಿನಲ್ಲಿ ತನ್ನ ಶಾಖೆಯನ್ನು ಆರಂಭಿಸಲು ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಪರಿಸರ ಸ್ನೇಹಿ ಮಾತ್ರವಲ್ಲದೆ ಪಾಕೆಟ್ ಫ್ರೆಂಡ್ಲಿ ಕೂಡ ಆಗಿದ್ದು, ಸುಸ್ಥಿರ ಅಭಿವೃದ್ಧಿಗೆ ಒಂದು ಮಾದರಿಯಾಗಿರುವ ಸಂಸ್ಥೆ ನಮ್ಮದಾಗಿದೆ ಎಂದು ಮಾಸ್ಟರ್ ಪ್ಲಾನರಿ ಸಂಸ್ಥೆಯ ನಿರ್ದೇಶಕ ಅಕ್ಷಯ್ ಹೇಳಿದ್ದಾರೆ. ಸುದ್ದಿಗಾರರಿಗೆ ಈ ಬಗ್ಗೆ ಮಾಹಿತಿ ನೀಡಿದ ಅವರು, 1950ರಲ್ಲಿ ಪುತ್ತೂರಿನಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ಉತ್ತಮ ವಿನ್ಯಾಸ ಆವಿಷ್ಕಾರಗಳಿಂದ ಹೆಸರುವಾಸಿಯಾಗಿದೆ. ಇದೀಗ ಗ್ರಾಹಕರ ಅನುಕೂಲಕ್ಕಾಗಿ ಕುಳಾಯಿಯಲ್ಲಿ ಹೊಸ ಶಾಖೆಯನ್ನು ಫೆಬ್ರವರಿ 14ರಂದು ಸಂಜೆ 4 ಗಂಟೆಗೆ ನಾವು ಉದ್ಘಾಟಿಸಲಿದ್ದೇವೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬ್ಯಾಂಕಿನ ಎಂಡಿ ಹಾಗೂ ಸಿಇಒ ಮಹಾಬಲೇಶ್ವರ್ ಎಂಎಸ್, ಭಾರತ್ ಬಿಲ್ಡರ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಪೈ, ಡಿಸಿಪಿ ಬಿಕೆ ದಿನೇಶ್ ಕುಮಾರ್, ಕ್ರೆಡೈ ಅಧ್ಯಕ್ಷ ಪುಷ್ಪರಾಜ್ ಜೈನ್ ಭಾಗವಹಿಸಲಿರುವರು ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾಸ್ಟರ್ ಪ್ಲಾನರಿ ಸಂಸ್ಥೆಯ ಕಿರಣ್, ಅರ್ಜುನ್, ಆಕಾಶ್ ಮೊದಲಾದವರು ಉಪಸ್ಥಿತರಿದ್ದರು. Now we will be opening a branch in Kudla, Mangalore. This will be our second branch after opening of one of the branches in Udupi to cater to the Mangalorean market. We already have a customer base in Mangalore, and we want to give more service to the customers here in Mangalore. So we'll be starting one showroom in Kudla. It's established in 1950, and it's a third generation company now, and we are well versed in construction, precast concrete, and providing sustainable solution in the construction industry. And we have this special product called Concord, which is an alternative for wood in concrete. So this can replace a lot of materials that are used in construction industry now, like plywood or wood articles. ಮಾಸ್ಟರ್ ಪ್ಲಾನರಿ ತನ್ನ ಆವಿಷ್ಕಾರಿಕ ವಸ್ತುಗಳಿಂದ ಅಂದರೆ ಕಾಂಕ್ರೀಟ್ನ ಉತ್ಪಾದನೆಗಳಿಂದ ತುಂಬ ಹೆಸರುವಾಸಿಯಾಗಿದೆ. ಆ್ಯಂಡ್ ಖಾಸಗಿ ಮಾತ್ರವಲ್ಲ, ಬಟ್ ಸರ್ಕಾರಿ ಇಲಾಖೆಗಳಲ್ಲೂ ತುಂಬ ಗ್ರಾಹಕರನ್ನು ಹೊಂದಿರುತ್ತದೆ. ಮಾಸ್ಟರ್ ಪ್ಲಾನರಿಯಲ್ಲಿ ಈಗ ಹಲವಾರು ರೀತಿಯ ಮೋರ್ ದೆನ್ 300 to 400 ಐಟಮ್ಸ್, ಬೇರೆ ಬೇರೆ ರೀತಿಯ ಪ್ರೀಕಾಸ್ಟ್ ಐಟಮ್ಸ್ ಅಂದರೆ ರೆಡಿಮೇಡ್ ಕಾಂಕ್ರೀಟ್ ಐಟಮ್ಸ್ ಅನ್ನು ತಯಾರಿಸಲಾಗ್ತದೆ. ಫ್ಯಾಕ್ಟ್ರಿ ಇರೋದು ಪುತ್ತೂರಲ್ಲಿ, ಬಟ್ ಈಗ ಅಕ್ಷಯ್ ಅವರು ಹೇಳಿದಾಗೆ ಫಸ್ಟಿಗೆ ನಾವು ಬ್ರಾಂಚ್ ಅನ್ನು ಉಡುಪಿಯಲ್ಲಿ ಓಪನ್ ಮಾಡಿದ್ವಿ. ಅಲ್ಲಿ ಭಾರಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂತ ಈಗ ನಾವು ಅದನ್ನೇ ಸೇಮ್ ಮಾಡೆಲ್ ಅನ್ನು ನಾವು ಮಂಗಳೂರಲ್ಲೂ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ಸ್ಟ್ರಕ್ಚರ್ಸ್ ನೀವು ಯಾವುದನ್ನು ಮರದಲ್ಲಿ ಅಥವಾ ಸ್ಟೀಲಲ್ಲಿ ಮಾಡೋ ಒಂದು ಪ್ಲಾನ್ ಇರ್ತದೋ ಅದನ್ನು ಕಾಂಕ್ರೀಟ್ ಅಲ್ಲೂ ಮಾಡಬಹುದು ಅಂತ ನಾವು ತೋರಿಸಿಕೊಡ್ತೇವೆ. ಅದನ್ನು ಅದರಿಂದ ಅಂಥ ಒಂದು ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡೋದ್ರಿಂದ ಎಟ್ ದ ಬೇರ್ ಮಿನಿಮಮ್ ಅರೌಂಡ್ 20 to 30% ಕಾಸ್ಟ್ ಸೇವ್ ಆಗ್ತದೆ. ಕೆಲವೊಂದು ಪ್ರಾಡಕ್ಟ್ಸ್ ಅಲ್ಲಿ ಈವನ್ ಅಪ್ ಟು 50% ಕಾಸ್ಟ್ ಸೇವಿಂಗ್ಸ್ ಬರ್ತದೆ.